ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪುಣ್ಯಕೋಟಿ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಪರೀಕ್ಷೆಯನ್ನು ರೈತರ ಅನುಕೂಲಕ್ಕಾಗಿ ಬೆಂಗಳೂರು ಪಶುವೈದ್ಯ ಕಾಲೇಜಿನ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅವರಿಗೆ ನಾವೆಲ್ಲ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ. ನೇರವಾಗಿ ವಿಷಯಕ್ಕೆ ಬರುವ ಮುನ್ನ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಮಾಡಿಕೊಳ್ಳಿ. ಏಕೆಂದರೆ ಜಾನುವಾರು ಸಂಪತ್ತು ರೈತರ ಸಂಪತ್ತು. ರೈತರೇ ರೈತರನ್ನು ಬೆಳೆಸಬೇಕು. ಒಂದು ಮುಷ್ಟಿಯಷ್ಟು ಹೆಸರು ಕಾಳನ್ನು ಒಂದು ಸ್ಟೀಲ್ ಕಪ್ನಲ್ಲಿ ಹಾಕಿ ಇದಕ್ಕೆ 2 ಸ್ಪೂನ್ ಗೋಮೂತ್ರ ಹಾಗೂ 8 ಸ್ಪೂನ್ ನೀರನ್ನು ಹಾಕಬೇಕು. ಇದನ್ನು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಡಿ. ನಂತರ ಹೀಗೆ ನೆನೆಸಿಟ್ಟ ಹೆಸರು ಕಾಳುಗಳನ್ನು ಕಾಟನ್ ಬಟ್ಟೆಯ ಮೇಲೆ ಹಾಕಿ 2 ದಿನ ಕಟ್ಟಿಡಬೇಕು. ದಿನಕ್ಕೆ 3 ಬಾರಿ ನೀರನ್ನು ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಚಿಮುಕಿಸಬೇಕು. ಕಂಟ್ರೋಲ್ಗಾಗಿ ಇನ್ನೊಂದು ಕಪ್ನಲ್ಲಿ ಮುಷ್ಟಿಯಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಇದಕ್ಕೆ ಬರೀ ನೀರನ್ನು 10 ಸ್ಪೂನ್ ಹಾಕಬೇಕು. ಇದನ್ನು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಡಬೇಕು. ಮೊದಲಿನ ಹಾಗೆಯೇ ಒಂದು ಕಾಟನ್ ಬಟ್ಟೆಯ ಮೇಲೆ ಹಾಕಿ 2 ದಿನಗಳ ಕಾಲ ಕಟ್ಟಿಡಬೇಕು. ದಿನಕ್ಕೊಮ್ಮೆ 3 ಬಾರಿ ನೀರನ್ನು ಚಿಮುಕಿಸಬೇಕು. 2 ದಿನಗಳ ನಂತರ 2 ಹೆಸರು ಕಾಳು ಕಟ್ಟಿರುವ ಬಟ್ಟೆಗಳನ್ನು ತೆರೆದು ಪರೀಕ್ಷಿಸಬೇಕು. ಕಂಟ್ರೋಲ್ನಲ್ಲಿ ಹೆಸರು ಕಾಳುಗಳು ಚೆನ್ನಾಗಿ ಮೊಳಕೆ ಬಂದಿರುವುದನ್ನು ಗಮನಿಸಬಹುದು. ಗೋಮೂತ್ರ ಬೆರೆಸಿರುವ ಬಟ್ಟೆಯನ್ನು ತೆರೆದು ನೋಡಿದಾಗ ಕಾಳುಗಳು ಮೊಳಕೆ ಬಾರದೆ ಅಥವಾ ತುಂಬಾ ಕಡಿಮೆ ಮೊಳಕೆ ಬಂದಿದ್ದರೆ ಹಸು ಗರ್ಭ ಆಗಿದೆ ಎಂದು ಖಾತ್ರಿ ಮಾಡಿಕೊಳ್ಳಬಹುದು. ಅಥವಾ ಅದು ಸಹ ಕಂಟ್ರೋಲ್ನಂತೆಯೇ ಚೆನ್ನಾಗಿ ಮೊಳಕೆ ಬಂದಿದ್ದರೆ ಗರ್ಭ ಆಗಿಲ್ಲವೆಂದು ಅರ್ಥ ಮಾಡಿಕೊಳ್ಳಬಹುದು. ಇದಕ್ಕೆ ಕಾರಣವೆಂದರೆ ಗರ್ಭ ಧರಿಸಿರುವ ಆಕಳಿನ ಗೋಮೂತ್ರದಲ್ಲಿ ಆಬ್ಸಿಸಿಕ್ ಆಸಿಡ್ ಎಂಬ ಪ್ಲಾಂಟ್ ಹಾರ್ಮೋನ್ ಹೆಚ್ಚಾಗಿ ಇದ್ದು ಇದು ಹೆಸರು ಕಾಳು ಮೊಳಕೆ ಬರುವುದನ್ನು ತಡೆಯುತ್ತದೆ. ಈ ಪರೀಕ್ಷೆ ಅತ್ಯಂತ ಸುಲಭವಾದ ಪರೀಕ್ಷೆ. ಆದರೆ ನಮಗೆ ಬೇಕಿರುವುದು ತಾಳ್ಮೆ ಮಾತ್ರ. ಏಕೆಂದರೆ ಇದು ಒಟ್ಟು 3 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ. ನಮಗೆಲ್ಲ ತಿಳಿದಿರುವ ಹಾಗೆ ಪಶು ಚಿಕಿತ್ಸಾಲಯಗಳು ಅಥವಾ ಪಶು ಆಸ್ಪತ್ರೆಗಳು ಸುಮಾರು 4 ರಿಂದ 10 ಕಿಲೋಮೀಟರ್ ದೂರದಲ್ಲಿರುತ್ತವೆ. ಎಲ್ಲ ಸಂದರ್ಭಗಳಲ್ಲೂ ಪಶು ಚಿಕಿತ್ಸೆ ಅಥವಾ ಪಶುಪಾಲನೆ ಬಗ್ಗೆ ಸಲಹೆ ಪಡೆಯುವುದು ಸುಲಭ ಸಾಧ್ಯವಲ್ಲ. ಆದ್ದರಿಂದ ಹೈನುಗಾರಿಕೆಯಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ನಮ್ಮ ಪರಿಮಿತಿಯಲ್ಲಿ ಅರಿತುಕೊಂಡು ಅದನ್ನು ಕಾರ್ಯಗತಗೊಳಿಸಿಕೊಳ್ಳುವುದು ನಮಗೆ ಎಲ್ಲ ವಿಧದಲ್ಲೂ ಲಾಭದಾಯಕ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.